ಪೊಲೀಸ್ನವರು ಹೇಳಿದ್ದಾರೆ, ಅವರು ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನೀವು ಹಣ ಕಟ್ಟಿ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ. ಅವರನ್ನು ಕರೆಯದಿದ್ರು ಕೂಡ ಬರ್ತಾರಲ್ಲ. ಹೌದು ಸರ್, ನಾವು ನಿಮ್ಮನ್ನು ನಾವಾಗೆ ಕರೆದಿದ್ದು, ಆದ್ರೆ ಅವರನ್ನು ಯಾರನ್ನು ನಮ್ಗೆ ಪರಿಚಯ ಇಲ್ಲದವರು ಬಂದಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಇದ್ದವರಿಗೆ ಒಂದು ಐಡಿ ಇರ್ತದೆ. ಸಂತೋಷ್ ಅಂತ ಹೇಳಿದ್ರೆ ಏನಾದ್ರೂ ಒಂದು ದಾಖಲಾತಿ, ನಿಮ್ಮ ಆಧಾರ್ ಕಾರ್ಡ್ ಉಂಟು, ಪಾನ್ ಕಾರ್ಡ್ ಉಂಟು ಅಲ್ಲ. ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಸ್ ಕೊಡ್ತಾ ಇದ್ದಾರೆ. ಏನ್ ಅಪಪ್ರಚಾರ? ನೀವು ಕಟ್ತಾ ಇದ್ರಲ್ಲ, ಅದು ನೀವು ಕಟ್ಟಲ ನಿಮ್ಗೆ ಹಣ ಸಿಗುದಲ್ಲ, ಅದು ಇನ್ಸೂರೆನ್ಸ್ ಅಂದ್ರೆ ನಮ್ಗೆ ಸಿಗುದೆಂತ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆ. ಇಲ್ಲ ಇಲ್ಲಿ ಬರೀ ಒಂದು 5-8 ಜನರಿಗೆ ಸಮಸ್ಯೆ. ತೋರಿಸಿ ಅಲ್ಲ ಡಾಕ್ಯುಮೆಂಟ್. ನೀವು ಐಡಿ ತೋರಿಸಿಲ್ಲ ಮಾತ್ರ. ಡಿಬೇಟ್ ಅಂದ್ರೆ ಏನು? ನಮ್ಮನ್ನು ಕೂರಿಸ್ಬೇಕು, ಅವ್ರನ್ನು ಕೂರಿಸ್ಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಅವರು ಕೊಡಬೇಕು, ಅವರ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೇವೆ. ಇದು ಡಿಬೇಟ್. ಅವರು ಕೂಡ ಡಾಕ್ಯುಮೆಂಟ್ ತೋರಿಸ್ಬೇಕು, ನಾವು ಕೂಡ ಡಾಕ್ಯುಮೆಂಟ್ ತೋರಿಸ್ತೇವೆ. ಇದಕ್ಕೆ ಡಿಬೇಟ್ ಅಂತ ಹೇಳ್ತಾರೆ. ಅಲ್ಲ, ಅವರಿಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಐಡಿ ಕಾರ್ಡ್ ಬೇಡಂತೆ, ನಮಗೆಲ್ಲ ಐಡಿ ಕಾರ್ಡ್ ಬೇಕಂತೆ. ಅಲ್ಲಿ ಅವರು ಮನೆಯವರು ಹೇಳ್ತಾರೆ, ಅಲ್ಲಿ ಅಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ಒಂದು 10 ಜನರದ್ದು ಮಾತ್ರ ಅವರಿಗೆ ಪರಿಚಯ ಇರೋದು, ಇನ್ನು ಯಾರು ಅಂತಲೇ ಗೊತ್ತಿಲ್ಲ. ಇವರು ಹೇಳ್ತಾರೆ ಇದೇ ಊರಿನವರು, ನಾವು ಇದೇ ಊರಿನವರು. ನಾವು ಕಟ್ಟಿ ಅಂತ ಹೇಳಿಲ್ಲ, ಅವರ ಸಮಸ್ಯೆಯನ್ನು ಕೇಳಿಕೆ ಬಂದಿದ್ದು. ಕಟ್ಟಬೇಡಿ, ಕಟ್ಟಿ ನಾವು ಹೇಳುದಿಲ್ಲ. ಅಲ್ಲ, ಇವರು ಎಂತ ಗೊತ್ತುಂಟಾ, ನಿಮ್ಮ ಮೇಲೆ ಈ ತರ ಜನ ಕಟ್ಕೊಂಡು ಗಲಾಟೆ ಮಾಡೋ ಬದಲು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕು. ಸಿವಿಲ್ ಮ್ಯಾಟ್ರ್ ಇದು ಗಲಾಟೆ ಮಾಡುದಲ್ಲ. ಈ ತರ ಗಲಾಟೆ ಮಾಡಿದ್ರೆ ಇನ್ನೂ ಜಾಸ್ತಿ ನಿಲ್ಲಿಸ್ತಾರೆ ಜನ. ನಿಮ್ಮ ಸ್ಟುಡಿಯೋಗೆ ಕರೆಸಿ ಮಾತಾಡಿಸಿ ಆತರ ಮಾಡಿ ಅಂತ ಹೇಳಿದ್ದು ಬಿಟ್ರೆ, ನೀವು ಇನ್ನು ಮುಂದೆ ವಿಡಿಯೋ ಮಾಡಬೇಡಿ, ನೀವು ಮುಚ್ಚಳಿಕೆ ಬರೆದು ಕೊಡಿ ಅಂತ ನಾವು ಬರೆದು ಕೊಟ್ಟಿಲ್ಲ, ಅವರು ಹೇಳೂ ಇಲ್ಲ. ಬೇಕಿದ್ರೆ ನೀವು ಅಂತ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಿನ್ನೆ ಒಂದು ನಡೆದಿರುವಂಥ ಘಟನೆಯ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ನೋಡಿರ್ಬೋದು. ಅಲ್ಲಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ಮತ್ತು ನಾವು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೇವೆ, ಹೀಗೆಲ್ಲ ಪ್ರಚಾರ ಆಗ್ತಾ ಇದೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಇರ್ಬೋದು, ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ, ಇಲ್ಲಾಂದರೆ ನಿಮಗೇನು ಅರ್ಥ ಆಗಲ್ಲ. ನಿನ್ನೆ ನಾವು ಹೆಬ್ರಿ ಹತ್ರ ಇರುವ ಮುದ್ರಾಡಿ ಅನ್ನುವಂಥ ಒಂದು ಊರಿಗೆ ಹೋಗಿದ್ವಿ. ಪ್ರತಿಯೊಂದು ಊರಿನಿಂದಲೂ ನಮಗೆ ಕರೆ ಬರ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದಲೂ ಕೂಡ ನಮಗೆ ಒಂದು ಡೈಲಿ ಒಂದು 50 ಕರೆಗಳು ಬರ್ತದೆ. ನಮ್ಮ ಪ್ರತಿ ಒಂದು ವಿಡಿಯೋದ ಕೆಳಗಡೆ ಕೂಡ ನಮ್ಮ ನಂಬರ್ ಇದೆ, ನಮ್ಮ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಅವರ ಹತ್ರನೇ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ತುಂಬ ಒಂದು ತಿಂಗಳಿಂದ ಅವರು ಕರಿತಾ ಇದ್ರು, ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ಮುಟ್ಟಿದ್ವಿ. ಅವರಿಗೆಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ವಿ. ನಾವು ಸಂಘ ಯಾವ ಥರ ಇರಬೇಕು, ನಿಮ್ಮ ಅಭಿಪ್ರಾಯ ಏನು, ಆ ಥರ ಎಲ್ಲ ಮಾತಾಡಿ ಅವರವರ ಅಭಿಪ್ರಾಯ ಹೇಳ್ತಾರೆ, ಅದನ್ನು ನಾವು ವಿಡಿಯೋ ಮಾಡ್ತೀವಿ. ಅವರೇ ಒತ್ತಾಯ ಮಾಡ್ತಾರೆ ನಮ್ಮನ್ನು ಯೂಟ್ಯೂಬ್ ಚಾನಲ್ಗೆ ಹಾಕಿ ಅಂತ, ಅವರೇ ಒತ್ತಾಯ ಮಾಡ್ತಾರೆ. ಅವ್ರದ್ದು ಪರ್ಮಿಷನ್ ಇಲ್ಲದೆ ನಾವು ಯಾವುದೇ ಒಂದು ವಿಡಿಯೋ ಕೂಡ ಮಾಡೋದಿಲ್ಲ, ಮತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಕೂಡ ಮಾಡೋದಿಲ್ಲ. ಎಲ್ಲ ಕಡೆಯಿಂದ ಪರ್ಮಿಷನ್ ತೊಗೊಂಡೇ ನಾವು ವಿಡಿಯೋ ಮಾಡುವಂಥದ್ದು. 1.5 ತಿಂಗಳಿಂದ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘದ ಸಾಲದ ಹಣವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ.
22 ವರ್ಷಗಳಿಂದ ಅಲ್ಲಿ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇದ್ದಾರೆ. ಹಾಗೆ ಉಳಿತಾಯ ಕಟ್ತಾ ಇದ್ದಾರೆ, ಸಾಲನು ತಗೊಂಡಿದ್ದಾರೆ, ಕಟ್ತಾ ಇದ್ದಾರೆ. 22 ವರ್ಷದಿಂದ ಅವರು ಸಾಲ ಕಟ್ಟಿ 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 ಸಾಕಾಗಿದೆ ಅಂತ ನಮಗೆ ಫೋನ್ ಮಾಡಿ ಹೇಳಿದರು. ನಮಗೆ ಆ ಪಾಲಿಸ್ ಮಾಡಿದರು, ಈ ಪಾಲಿಸ್ ಮಾಡಿದರು, PRK ಮಾಡಿದರು, ಯಾವುದಕ್ಕೂ ಡಾಕ್ಯುಮೆಂಟ್ ಕೊಡುವುದಿಲ್ಲ ಅವರು. ಕೆಲವೊಂದಕ್ಕೆ ಕೊಡ್ತಾರೆ, ಅದು ನಮಗೆ ಸಿಗ್ತದ ಇಲ್ವಾ ಅಂತ ಡೌಟು. ಮತ್ತು ಎಲ್ಲ ಸೈನ್ ಮಾಡಬೇಕು, ಅದಕ್ಕೆ ಸೈನ್ ಮಾಡಬೇಕು, ಇದಕ್ಕೆ ಸೈನ್ ಮಾಡಬೇಕಂತ ಸೈನ್ ತಗೊಳ್ತಾರೆ. ಮುಖ್ಯವಾಗಿ PRKಗೆ ಅವರು ಯಾವುದೇ ಒಂದು ಡಾಕ್ಯುಮೆಂಟ್ ಕೊಡುವುದಿಲ್ಲ, ಅದಕ್ಕೆ ಬಾಂಡ್ ಕೊಡುವುದಿಲ್ಲ. 10 ನಿಮಿಷ ವಿಡಿಯೋ ಆಗಿತ್ತು, ಅವರೆಲ್ಲ ಒಂದು 3 ಜನ ನಮ್ಮ ಹತ್ರ ಮಾತಾಡಿದರು. ಇನ್ನೊಂದು 7-8 ಜನ ನಮ್ಮ ಹತ್ರ ಮಾತಾಡಲಿಕ್ಕೆ ಇದ್ದರು. ಅಷ್ಟೊತ್ತಿಗಾಗಲೇ 1-2-3 ಬೈಕು, ಸ್ಕೂಟಿ, ಬೈಕು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡುವಾಗ ಇವರು ಹೇಳಿದರು, ಅವರು ಧರ್ಮಸ್ಥಳ ಸ್ವಸಹಾಯ ಸಂಘದ ಅವರು ಏನು ಪ್ರತಿನಿಧಿಗಳು, ಅದರಲ್ಲಿ ಪದಾಧಿಕಾರಿಗಳು ಮತ್ತು ಏನು ಅಧಿಕಾರಿಗಳು ಇದ್ದಾರಲ್ಲ ಕೆಲಸ ಮಾಡುವವರು, 2-3 ಜನ ಬರಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದಾಗ ಇನ್ನೂ ಸಂಖ್ಯೆ ಜಾಸ್ತಿ ಆಯಿತು, ಒಂದು 20-30 ಜನ ಬರಲಿಕ್ಕೆ ಬಂದರು. ಅಷ್ಟೊತ್ತಿಗಾಗಲೇ ಸ್ವಲ್ಪ ಹೊತ್ತಾಗುವಾಗ ನಾವು ನಮ್ಮಷ್ಟಕ್ಕೆ ವಿಡಿಯೋ ಮಾಡ್ತಾ ಇದ್ವಿ. ಬಂದರು ಮನೆಗೆ, ಗಲಾಟೆ ಎಲ್ಲ ಮಾಡಿ ಹೋದರು ಮನೆಯಿಂದ. ಆಮೇಲೆ ನಮ್ಮದು ಸಮಸ್ಯೆ ಅವರು ಕೇಳಲ್ಲ ಸರ್, ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡಿದರು. ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಾನಹೀನ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನು ಮುಂದೆ ನಾವು ಹಣ ಕಟ್ಟುವುದಿಲ್ಲ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇನ್ನೂ ಹಣ ಕಟ್ಟುವುದಿಲ್ಲ. ಅವ್ರು ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನಾವು ಬ್ಯಾಂಕಿಗೆ ಹಣವನ್ನು ಕಟ್ತೇವೆ. ನೀವು ಸ್ಟೇಷನಲ್ಲಿ ಏನು ಹೇಳಿದ್ರಿ? ನಾವು ಅದೇ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟಿದೆ, ಅವರದ್ದು ಕೊಡ್ತೆ ಅಂತ ಹೇಳಿದ್ದಾರೆ. ಇದುವರೆಗೂ ಏನು ಕೊಡಲಿಲ್ಲ ಡಾಕ್ಯುಮೆಂಟ್ಸ್ ಅವರದ್ದು. ಅವರು ಪೊಲೀಸ್ನವರೇ ಹೇಳಿದ್ದಾರೆ, ಅವರು ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನೀವು ಹಣ ಕಟ್ಟಿ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದಾರೆ. ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಪೊಲೀಸ್ನವರು. ಆದರೂ ಕೂಡ ಇಲ್ಲಿ ಈಗ ಅಲ್ಲಿ ಎಲ್ಲ ಬಂದಿದ್ದಾರೆ ನೋಡಿ, ಅಲ್ಲೆಲ್ಲ ಒಂದು 20-30 ಜನ ಇದ್ದಾರೆ, ಕಾಣ್ತಾ ಇದ್ದಾರೆ. ನೀವು ಕರೆದಿದ್ರ ಅವ್ರನ್ನ? ಇಲ್ಲ, ನಾವು ಕರೀಲಿಲ್ಲ ಸರ್. ಇಲ್ಲಿಗೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ ಅಲ್ಲಿ. ಈಗ ನಮ್ಮನ್ನು ನೀವು ಕರೆದಿದ್ದಲ್ಲ, ನಾವೇ ಹುಡುಕಿಕೊಂಡು ಬಂದಿದ್ದ? ನಾವೇ ಕರೆದಿದ್ದು ನಿಮ್ಮನ್ನು. ಎಷ್ಟು ಸಮಯದಿಂದ ಕರೀತಾ ಇದ್ದೀರಾ ನೀವು? ನಾವೀಗ 1 ತಿಂಗಳು ಹೆಚ್ಚಾಯ್ತು. ಹೌದು. ಅವ್ರನ್ನು ಕರೆಯದಿದ್ರು ಕೂಡ ಬರ್ತಾರಲ್ಲ? ಹೌದು ಸರ್, ನಾವು ನಿಮ್ಮನ್ನು ನಾವಾಗೆ ಕರೆದಿದ್ದು, ಆದ್ರೆ ಅವರನ್ನು ಯಾರನ್ನು ನಮ್ಗೆ ಪರಿಚಯ ಇಲ್ಲದವರು ಬಂದಿದ್ದಾರೆ ನಮ್ಮ ಮನೆ. ಅವರು ನಮ್ಮ ಹತ್ರ ಮಾತಾಡ್ಬೇಕು, ಅವರನ್ನು ನಾವು ಯಾರು ಕರೀಲಿಲ್ಲ. ನೋಡಿ, ನಾವು ಬರೋದನ್ನು ನೋಡಿ ಇಲ್ಲಿ ಎಲ್ಲ ಜನ ರೆಡಿ ಮಾಡಿಕೊಂಡು ಬಂದಿದ್ದಾರೆ ನೋಡಿ. ಮುದ್ರಾಡಿಗೆ ಬಂದಿದೆ. ಇಲ್ಲಿಗ ನಾವು ಬಂದು ಈಗ ವಿಡಿಯೋ ಇವರ ಸದಸ್ಯರನ್ನು ಅದರ ಮಾಹಿತಿ ಕೊಡ್ತಾ ಇರುವಾಗ ಈಗ ಸಂಘದವರು ಬಂದಿದ್ದಾರೆ. ಅವರು ಸೇವಾ ಪ್ರತಿನಿಧಿ, ಸೂಪರ್ವೈಸರ್ ಸಾಧಾರಣ 20-30 ಜನ ಬಂದಿದ್ದಾರೆ. ಆದ್ರೆ ಮಾರ್ಗದಲ್ಲಿ ನಿಂತಿದ್ದಾರೆ, ಆದ್ರೆ ಇಲ್ಲಿಗೆ ಬರುವುದಿಲ್ಲ. ಯಾಕೆ ಅವರ ಮಾತಲ್ಲಿ ನಾವು ಕೂಡ ರೆಡಿ ಆಗಿದ್ದೇವೆ, ಆದ್ರೆ ಅವರು ಬರುವುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹೊರಗಡೆ ನಿಂತು ಕಾಯ್ತಾ ಇದ್ದಾರೆ. ಯಾರೋ ಬರ್ಲಿಕ್ಕೆ ಉಂಟ ಏನಂತ ಗೊತ್ತಿಲ್ಲ. ಇದು ಪರಿಸ್ಥಿತಿ ಉಂಟು ಈಗ. ಮತ್ತೆ ನಾವು ಇಲ್ಲದಿದ್ರೆ ಅವರು ಬರ್ತಾ ಇದ್ರು, ಅವರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ. ಅಲ್ಲಲ್ಲ, ಅವರು ಮೆಸೇಜ್ ಸಿಕ್ಕಿ ಈಗ ಬಂದದೀಗ, ಮೆಸೇಜ್ ಸಿಕ್ಕಿ ಅವ್ರು ಬಂದದೀಗ. ಯಾಕಂದ್ರೆ ಅವ್ರಿಗೆ ಅಷ್ಟು ಜನ ಬರ್ಬೇಕಾದ್ರೆ ಮೆಸೇಜ್ ಇಲ್ಲದ್ರೆ ಬರ್ಲಿಕ್ಕಿಲ್ಲ. ನೋಡುವ ಏನ್ ಮಾಡ್ತಾರೆ, ನೋಡುವ. ಏನ್ ಸ್ವಲ್ಪ ಹೊತ್ತು ಕಾಯುವ. ಯಾವುದೇ ಒಂದು ಮನೆಗೆ ಪರ್ಮಿಷನ್ ಇಲ್ಲದೆ ಬರುವಾಗಿಲ್ಲ. ಏಕಾಏಕಿ ಜನರನ್ನು ಕರ್ಕೊಂಡು ಬಂದು ಮನೆಗೆ ನುಗ್ಗುವಾಗಿಲ್ಲ. ಇವರು ಏನು ಮಾಡಿದ್ರು ಅಂದರೆ, ನಾವು ಅಲ್ಲಿ ಇರಬೇಕಾದ್ರೇ ಸೀದಾ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಆಗುವಾಗ 100 ಜನ ಸೇರಿಕೊಂಡ್ರು. ಬರೋಬ್ಬರಿ 100 ಜನರನ್ನು ಕರ್ಕೊಂಡು ಬಂದು ಏಕಾಏಕಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ಹೊತ್ತಾಗ ಒಬ್ಬರು ಪೊಲೀಸ್ ಕೂಡ ಬಂದರು. ಅದೇ ಹೆಬ್ರಿ ಪೊಲೀಸ್ ಠಾಣೆಯ ಪೊಲೀಸ್ ಕೂಡ ಒಬ್ಬರು ಬಂದರು. ಅವರೇನು ಮಾಡಿದ್ರು, ಅವ್ರ ಜೊತೆ ಕೇಳ್ಕೊಂಡು, ನಿಮ್ಮ ಹತ್ರ ID ಕಾರ್ಡ್ ಇದೆಯಾ, ನೀವು ಯೂಟ್ಯೂಬ್ ಚಾನಲ್ನವರ, ನೀವು ಯಾಕೆ ವಿಡಿಯೋ ಮಾಡ್ತೀರಾ, ನೀವು ನಮ್ಮ ಊರಿಗೆ ಬರಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತಗೊಳ್ಬೇಕು, ಮತ್ತೆ ಅಲ್ಲಿ ಊರಿನವರ ಹತ್ರ ಪರ್ಮಿಷನ್ ತಗೊಳ್ಬೇಕಂತೆ. ನಿಮ್ದು ನೀವು ಚಾನಲ್ ಯಾವ್ದಂತ ಒಂದು ದಾಖಲೆ ನಿಮ್ಮದು? ಅಲ್ಲ, ಏನಾದ್ರೂ ನಿಮ್ದು ID ಕಾರ್ಡ್ ಇದೆ, ಸೋಶಿಯಲ್ ಫಾರ್ವರ್ಡ್ ಅಂಡ ಸೋಶಿಯಲ್ ಮೀಡಿಯಾ ಸಾಕ್ಷಿ ಈಗ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇದ್ದವರಿಗೆ ಒಂದು ID ಇರ್ತದೆ.
ವಾಟ್ಸ್ಆಪ್ ಅಲ್ಲಿ ಇದ್ದವರಿಗೆ ಒಂದು ಐಡಿ ಇರ್ತದೆ. ವಾಟ್ಸ್ಆಪ್ ಅಲ್ಲಿ ಇದ್ದವರಿಗೆ ಒಂದು ಐಡಿ ಇರ್ತದೆ. ಏನಿಲ್ಲ ಐಡಿ ಕಾರ್ಡ್ ಇಲ್ಲದೆ ಹಾಕ್ಬಾರ್ದು ಅಂತ ಅಲ್ಲ ಅಲ್ಲ ಹಾಗೇನಿಲ್ಲ. ಅದು ಇರ್ನ ಮೂಲ ಓಲು ಇರ್ನ ಇಲ್ಲ ಇರ್ನ ಇಲ್ಲ ಮೂಲ ನಿಮ್ಮ ಹೆಸರು ಸಂತೋಷ್ ಸಂತೋಷ್. ನಿಮ್ದು ಆದ್ರೆ ನೀವು ಸಂತೋಷ್ ಅಂತ ಹೇಳಿದ್ರೆ ಏನಾದ್ರೂ ಒಂದು ದಾಖಲಾತಿ ನಿಮ್ಮ ಆಧಾರ್ ಕಾರ್ಡ್ ಉಂಟು, ಪಾನ್ ಕಾರ್ಡ್ ಉಂಟು. ಅಲ್ಲ ಆದ್ರೆ ನಿಮ್ದು ಇದರ ಬಗ್ಗೆ ಏನಿಲ್ಲ. ಯಾವ್ದು ಮೀಡಿಯಾ ಪ್ರಸಾರ ಉದಯ ಕನ್ನಡ ವಿಜಯ ಚಾನಲ್ ನಿಂಗೆ ಗೊತ್ತಾಗ ನೋಡಿ, ಅವರು ಅಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಐಡಿ ಕಾರ್ಡ್ ಇದೆಯಾ ಅಂತ. ಅಲ್ಲಿ ಅಷ್ಟೊಂದು ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಯಾರ ಹತ್ರನು ಇವರು ಪೊಲೀಸ್ನವರು ಕೇಳಿಲ್ಲ ನಿಮ್ಮ ಹತ್ರ ಐಡಿ ಕಾರ್ಡ್ ಇದೆಯಾ, ನೀವು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ನನ್ನ ಹತ್ರ ಮಾತ್ರ ಕೇಳ್ತಾ ಇದ್ದಾರೆ, ನೀವು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಐಡಿ ಕಾರ್ಡ್ ಇದೆಯಾ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಲಿಕ್ಕೆ ಯಾರ್ದು ಕೂಡ ಐಡಿ ಕಾರ್ಡ್ ಬೇಡ. ಯಾವುದೇ ಒಂದು ವಿಡಿಯೋ ಹಾಕ್ಲಿಕ್ಕೆ ಅವರಿಷ್ಟ ಆಗ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರವರು ಇಷ್ಟ ಆಗ್ತಾರೆ. ಈಗ ನಮ್ಮ ಮೇಲೆ ನಾವು ಏನಾದರೂ ತಪ್ಪು ಹಾಕಿದರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದಲ್ಲ. ಈಗ ಇದು ಸಿವಿಲ್ ಮ್ಯಾಟ್ರ್ ಅದೇ ಏನು ಮಾಡಬೇಕು, ಸಿವಿಲ್ ಕಂಪ್ಲೇಂಟ್ ಮಾಡಬೇಕು. ಇವರು ಐಡಿ ಕಾರ್ಡ್ ಇದೆಯಾ ಇಲ್ಲ, ನಾವು ಅಲ್ಲಿ ವಿಡಿಯೋ ಮಾಡ್ತಾನೆ ಹೋದ್ವಿ, ಅಲ್ಲಿ ತುಂಬ ಜನ ವಿಡಿಯೋ ಮಾಡ್ತಾ ಇದ್ರು, ನಾವು ಕೂಡ ವಿಡಿಯೋ ಮಾಡಿ ಬಿಡ್ಲಿಲ್ಲ. ಸಮಸ್ಯೆ ಕಟ್ರೆ ಬಲ್ಲಿ ಅಂತ ಗೊತ್ತಿನ ಸಮಸ್ಯೆ ಏನಂತ ಗೊತ್ತಾಗ್ಬೇಕು. ಯಾರು ಗಲಾಟೆ ಬಂದಲ್ಲಿ ಯಾವ ಸಮಸ್ಯೆ ಅಂತ ನಮಗೆ ಊರಿನವರಿಗೆ ಗೊತ್ತಾಗ್ಬೇಕು. ಸಮಸ್ಯೆ ಇವರಿಗೆ ಸೋಷಿಯಲ್ ಸಂಘದಲ್ಲಿ ಪತ್ತೆ ಆಗ್ತಾ ಇದ್ದಾರೆ. ಕನ್ನಡದಲ್ಲಿ ಮಾತಾಡಿ, ಹಣ ತಗೊಳ್ಳಿ, ಲೋನ್ ತಗೊಳ್ಳಿದೆ, ಧರ್ಮಸ್ಥಳ ಗ್ರೂಪ್ ಅಲ್ಲಿ ತಗೊಳ್ಳಿದೆ. ಈಗ ಕಟ್ತಾ ಇದೆಯಲ್ಲ, ಈಗ ಕ್ಲಿಯರ್ ಕಟ್ತಾ ಇದೀರಲ್ಲ. ಕಟ್ತಾ ಇದ್ದೇವೆ. ಇವರೊಂದು ಇನ್ಸೂರೆನ್ಸ್ ಮಾಡಿದ್ದಾರೆ, ಯಾರು ಇನ್ಸೂರೆನ್ಸ್ ಏನು ಮಾಡಿದ್ದಾರೆ, ಯಾರು ಇವರೇ ಸಂಘದ ಸಂಘ ಮಾಡಿದ್ದೇವ್ರೆ. ನೀವು ಕಟ್ತಾ ಇದ್ರಲ್ಲ, ಅದು ನೀವು ಕಟ್ಟಿಲ್ಲ, ನಿಮ್ಗೆ ಹಣ ಸಿಗುದಲ್ಲ. ಅದು ಇನ್ಸೂರೆನ್ಸ್ ಅಂದ್ರೆ ನಮ್ಗೆ ಸಿಗುದೆಂತ ಸಿಗುದೇನಿಲ್ಲ. ನಾವು ಇಷ್ಟೆಲ್ಲ ಇನ್ಸೂರೆನ್ಸ್ ಮಾಡ್ಲೇ ಇಲ್ಲ. ನಾವು ಮಾಡುದೇ ಸೇವಾ ಮೀಟಿಂಗ್ ಆಗ್ತಲ್ಲ ಮೇಡಮ್. ಮಾಹಿತಿ ಕೊಡ್ಲಿ ಮೇಡಮ್. ನೋಡಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆ. ಇಲ್ಲ ಇಲ್ಲಿ ಬರೀ ಒಂದು 5-8 ಜನರಿಗೆ ಸಮಸ್ಯೆ. ತೋರಿಸಿ ಅಲ್ಲ ಡಾಕ್ಯುಮೆಂಟ್. ನೀವು ಐಟಿ ತೋರಿಸಿಲ್ಲ ಏಕೆ ಬಂದು ನೀವು ಮಾಡ್ತೀರಂತ. ಎಲ್ಲಿ ಹೇಳ್ತಾ ಇದ್ದಾರೆ.
ಬಾವ ಅಕ್ಕ ಮನೆಯವರು ಯಾರು? ಮನೆಯವರು ಯಾರಲ್ಲ ನಿನ್ನೇನೋ ಸಾಲ ಒಂದಿಗೆ ಬೇಕಾದ್ರೆ ಕಟ್ಟದಲ್ಲಿ ಎಂದು ಬರ್ತಾರೆ ಸರ್ ಇವರು ಮನೆ ಮಾಡ್ತಾರಲ್ಲ ಏನಾದ್ರು ಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅವರಿಗೆಲ್ಲ ಹೇಳಿ ಕಂಪ್ಲೇಂಟ್ ಮಾಡಿ ಯಾರು ಇವ್ರು ಬ್ಯಾಗ್ ಹಾಕಿದಾರ ಯೋಜನೆ ಪ್ರಕಾರ ಕಟ್ಟಬೇಕು. ನಿಮ್ಮ ಗ್ರೂಪ್ ಸಮಸ್ಯೆ ಹೇಳಿ ಎಂತ ಸಮಸ್ಯೆ ಅಂತ ಹೇಳಿ ಸರಿ ಮಾಡು ಏನು ಸಮಸ್ಯೆ ಬಂದ ಅಮ್ಮನ ಕರ್ತಿದ್ದೆ ಯಾರು ನೋಡ್ಕೋಬೇಕಲ್ಲ ನಾವು ಯೋಜನೆ ನೀವು ಯಾರು ನಾವು ಕರ್ತಿದ್ಯಾರು ನಾವು ನೀವು ಎಷ್ಟು ಜನ ನಾವು ಕರ್ತಿದ್ವಾ ನೀವು ಯಾಕೆ ಬಂದಿದ್ದು ನೀವು ಎಷ್ಟು ಜನ ಊಟ ಮಾಡ್ತಾ ಇವರಿಗೆ ಐಡಿ ಕಾರ್ಡ್ ಉಂಟಾ ಐಡಿ ಕಾರ್ಡ್ ನಿಮ್ಗೆ ಐಡಿ ಕಾರ್ಡ್ ಉಂಟಾ ನಿಮ್ಗೆ ಐಡಿ ಕಾರ್ಡ್ ಉಂಟಾ ಅಲ್ಲ ಅವರಿಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಐಡಿ ಕಾರ್ಡ್ ಬೇಡಂತೆ ನಮಗೆಲ್ಲ ಐಡಿ ಕಾರ್ಡ್ ಬೇಕಂತೆ ಬಡವರಿಗೆ ನಾವು ಇಲ್ಲಿ ವಿಡಿಯೋ ಮಾಡಕ್ಕೆ ನಾವು ಬಂದಿದ್ದು ಇವರ ಸಮಸ್ಯೆಯನ್ನು ಯಾರಿಗೂ ಹೇಳ್ಬಾರ್ದು ಹೇಳಿದ್ರೆ ತಪ್ಪು ಇಷ್ಟು ಜನ ಸಮಸ್ಯೆ ಇದಕ್ಕೆ ನಾವು ಅವತ್ತಿಂದ ಹೇಳ್ತಾ ಇದ್ದೇವೆ
ಒಂದು ಡಾಕ್ಯುಮೆಂಟ್ ತೋರಿಸಿ. ಓಡೆಗಳ ಬರ್ಪಾಯಿ ನಮ್ಮ ಇಷ್ಟ ಅದು, ನಮ್ಮ ಇಷ್ಟ. ನೀವ್ ಯಾಕೆ ಬಂದಿದ್ದೀರಾ? ಹಾಗೆ ಕೂಡ ನಾವು ಕೂಡ ಹಲೋ ಸರ್, ಇಲ್ಲಿ ಗಲಾಟೆ ಆಗ್ತಾ ಇದೆ. ನಾವು ಇಲ್ಲಿ ಬನ್ನಿ, ತೊಂದ್ರೆ ಇಲ್ಲ. ಮುದ್ರಡಿಗೆ ಬಂದಿದ್ದೇವೆ. ಎಬ್ರಿಯಲ್ಲಿ ಇಲ್ಲಿ ಎಲ್ಲರೂ ಸೇರಿದ್ದಾರೆ. ಮೇಡಮ್ ನವರೆಲ್ಲ ಬಂದಿದ್ದಾರೆ. ಇಲ್ಲಿ ಸಾಧಾರಣ ಒಂದು 100 ಜನ ಬಂದಿದ್ದಾರೆ ಒಂದು ಮನೆಗೆ. 112 ಕಾಲ್ ಮಾಡ್ತಾರಾ? ಮಾಡಿ ಕಾಲ್ ಮಾಡಿ. ಗಲಾಟೆ ಮಾಡ್ತಾ ಇದ್ದಾರೆ. 112ಗೆ ಕಾಲ್ ಮಾಡಿ. ಪೊಲೀಸರು ಕೂಡ ಬಂದಿದ್ದಾರೆ ಒಟ್ಟಿಗೆ. ಪೊಲೀಸರು ನಿಮ್ಮ ಐಡಿ ಕಾರ್ಡ್ ಕೊಡಿ, ಅದು ಕೊಡಿ ಅವರು ಅಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಐಡಿ ಕಾರ್ಡ್ ಬೇಡ, ನಮ್ಮ ಹತ್ರ ಮಾತ್ರ ಐಡಿ ಕಾರ್ಡ್ ಬೇಡ. ಇದು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಕೂಡ ನಾವು ಬಂದದ್ದು. ಹೌದೌದು, ನಾವು ಕೂಡ ಸಾಲ ತೆಗ್ದವ್ರಿ. ನನಗೆ ಸಾಲ ಕಟ್ಟುದೇ ಬೇಡ ಅಂತ ಹೇಳಿದ್ದಾರೆ. ನನ್ನ ಹತ್ರ ಸಾಲ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈಗ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರು ಪೊಲೀಸ್ ಕರ್ಕೊಂಡು ಬರುವ ಅಧಿಕಾರ ಉಂಟು ಸರ್. ಸಾಲ ಕಟ್ಟುದು ಬೇಡ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಕಟ್ಟಲಿಲ್ಲ. ಹೌದೌದು ಇದೆ. ಹೌದೌದು, ಈಗ ಅವರು ಕೊಡ್ತೇನೆ ಸಾಲ ಮಾತಾಡ್ತಿದ್ದಾರೆ. ತೊಂದರೆ ಕೊಟ್ಟಿದ್ದೀರಲ್ಲ, ಬಡವರಿಗೆಲ್ಲ ಇಷ್ಟು ತೊಂದರೆ ಕೊಟ್ಟಿದ್ದೀರಿ. ಒಂದು ನಿಮಿಷ. ಹಲೋ, ನಾವು ಕಟ್ಟಿ ಅಂತ ಹೇಳಿಲ್ಲ. ಬರ್ತೇನೆ. ಅವರ ಸಮಸ್ಯೆಯನ್ನು ಕೇಳಿಕೆ ಬಂದಿದ್ದು. ಕಟ್ಟಬೇಡಿ, ಕಟ್ಟಿ ನಾವು ಹೇಳುದಿಲ್ಲ. ಏನು ಸಮಸ್ಯೆ ಅವರು ಮಾತಾಡಿದಿಲ್ಲ ಸರ್ ನಿಮ್ಮ ಹತ್ರ? ಹಾ ಸರಿ. ಅದೆಲ್ಲ ಸರಿ ಉಂಟು. ಅಲ್ಲ, ನಾವೀಗ 112ಗೆ ಕಾಲ್ ಮಾಡ್ತೇವೆ. ಸರಿ ಇಲ್ಲ ಅಲ್ಲ, 112 ಕಾಲ್ ಬಂತಾರಾ? 112 ಕಾಲ್ ಸರಿ ಇಲ್ಲ. ನೀವು ಸರಿ ಇದೆ ಅಂತ ಪ್ರೂಫ್ ಮಾಡಿ. ಯಾರಿಗೆ? ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡಿ. ಸಿವಿಲ್ ಕೋರ್ಟ್ ಯಾಕೆ ಇರುವುದು ಯಾಕೆ? ಯಾರಿಗೆ ಕಾಲ್ ಮಾಡಬೇಕು? ಕಂಪ್ಲೇಂಟ್ ಮಾಡಿ ಅಲ್ಲ, ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ. ಒಂದು ನಂಬರ್ ಇಲ್ಲ ಸರ್ ನಮ್ಗೆ. ಎಲ್ಲ ಡಾಕ್ಯುಮೆಂಟ್ ನಾವು ತೋರಿಸ್ತೇವೆ. ಕಳಿಸಿ. ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ. ಹೌದು, ನಿಮ್ಗೆ ನೀವು ಮನೆಗೆ ಬಂದು ಗಲಾಟೆ ಮಾಡುದಲ್ಲ. ಓಕೆ ಸರ್, ಈಗ ಕಳಿಸಿ. ನಾವು ಎಲ್ಲಿ ಕೂಡ ನಮ್ಮ ಇಷ್ಟ, ನಾವು ಎಲ್ಲಿ ಕೂಡ ಬರ್ತೇವೆ. ನೀವು ಈಗ ನಿಮ್ಮನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಅಲ್ಲ. ನೀವು ದೌರ್ಜನ್ಯ ಮಾಡುದಲ್ಲ, ಬಂದು ಗಲಾಟೆ ಮಾಡುದಲ್ಲ. ಕಾನೂನು ಹೋರಾಟ ಮಾಡಿ. ನೀವು ಯಾಕೆ ಕಾನೂನು ಹೋರಾಟ ಮಾಡುವುದಿಲ್ಲ? ನಂಬರ್ ಕಡಪುರ ನಾವು ಆವತ್ತಿಂದ ಹೇಳ್ತಾ ಇದ್ದೇವೆ, 9 ತಿಂಗಳಿಂದ ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡಿ. ನೀವು ಸರಿ ಇದ್ರೆ ತೋರಿಸಿ. ಪೊಲೀಸ್ ಕಾಸು ಕೊಡ್ಕೊಂಡು ಐದನೇ ಗೊತ್ತಂಡಿ, ಕಾಸು ಕೊಡ್ತಂದ್ರೆ ಅದು ನಿಖಲ್ ಇಲ್ಲಡೆ ಬರ್ತದೆ. ನಿಖಲ್ ಧಮಕಿ ಪಾಡಿಯೋರು ಅವನ ಪರಿಸ್ಥಿತಿ ಹೊಡೆಯುತ್ತಲ್ಲಿ. ನಾವು ಇದೇ ಕಡೆ ಹೋಗ್ಬೇಕಂತ ಯಾರು ಬರ್ತೀವಿ. ನಿಮಗೆ ಪತ್ತಲ್ಲ ಏನೋ ಎಷ್ಟಿಲ್ಲ ನಂಬರ್ ಕಡ್ತಾ ಇಲ್ಲ. ನೀರು ಬರ್ತದೆ ಸರ್, ಕ್ಯಾಮರಾ ಬರ್ತದೆ. ಅದು ಬಣ್ಣ ಈ ಲೈನ್ ಕ್ಲಿಯರ್ ಅಂದ್ರೆ ಅಲ್ಲ. ಇವರು ಎಂತ ಗೊತ್ತುಂಟಾ, ನಿಮ್ಮ ಮೇಲೆ ಈ ತರ ಜನ ಕಡ್ಕೊಂಡು ಗಲಾಟೆ ಮಾಡೋ ಬದಲು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕು. ಸಿವಿಲ್ ಮ್ಯಾಟ್ರ್ ಇದು ಗಲಾಟೆ ಮಾಡುದಲ್ಲ. ಈ ತರ ಗಲಾಟೆ ಮಾಡಿದ್ರೆ ಇನ್ನೂ ಜಾಸ್ತಿ ನಿಲ್ಲಿಸ್ತಾರೆ ಜನ. ಮತ್ತೆ ಅವ್ರೇನು ಅನ್ಕೊಂಡ್ಬಹುದು ನಮ್ಮ ಮೇಲೆ. ಪುಸ್ತಕ ಕೊಡ್ಲಿ, ಆಮೇಲೆ ಕಟ್ಟುವ. ಫ್ಯಾಕ್ಟ್ರಿಗೆಲ್ಲ ಹೋಗುದು. ಅಲ್ಲಿ ಮೊನ್ನೆ ಬ್ಯಾಣ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಆಟ ಮಾಡ್ಕೊಂಡೇನು ಹೋಗಿದ್ದಾರೆ. ಯಾಕೆ ಹೋಗ್ಬೇಕು? ಹೆಣ್ಣು ಹೆಂಗ್ಸಿರುವಾಗ ಇವ್ರು ಯಾಕೆ ಹೋಗ್ಬೇಕು? ಅವ್ರಿಗೆ ತಲೆ ಬಿಸಿ ಆಗುದಿಲ್ವಾ?
ಪೊಲೀಸ್ ಆಗಲಿ ಗಲಾಟೆ ನಾನು ಬರಲಿಲ್ಲ ಮತ್ತೆ ನೋಡು ಪಕ್ಕದ ಒಂದು ಹೊಟ್ಟೆ ಹೊಡಿತೀವಿ ಪೂರಾ ಲೈವ್ ಬರುತ್ತದೆ. ಪೊಲೀಸ್ನವರು ಕೂಡ ಹೇಳಿದ್ರು ವಿಡಿಯೋ ಆಫ್ ಮಾಡಿ. ಸರಿ, ಅವರಿಗೆ ಮರ್ಯಾದೆ ಕೊಟ್ಟು ನಾವು ವಿಡಿಯೋವನ್ನು ಆಫ್ ಮಾಡಿದ್ವಿ. ಆಫ್ ಮಾಡಿದ್ದೇ ಒಂದೇ ತಡ ನಮ್ಮ ಮೇಲೆ ಅಟ್ಯಾಕೆ ಮಾಡಿದ್ರು. ನಮ್ಗೆ ಎಳಿಲಿಕ್ಕೆ ನೋಡಿದ್ರು. ನಮ್ಮನ್ನು ಎಳಿಲಿಕ್ಕೆ ನೋಡಿದಾಗ ಏನಾಯಿತು, ಈ ಮನೆಯವರು ಏನಿದ್ದಾರೆ ಅವರು ಎಲ್ಲರೂ, ಹೆಂಗಸರು ಗಂಡಸರು ಎಲ್ಲರೂ ಸೇರಿ ನಮ್ಮ ಮುಂದೆ ನಿಂತು ಅವರು ತಡೆದ್ರು. ತಡೆಯುವಾಗ ಅಲ್ಲಿ ಅವರಿಗೆ ಹೊಡೆತ ಕೂಡ ಬಿದ್ದಿದೆ. ಅವರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಒಂದು ಮನೆಗೆ 100 ಜನ ಏಕಾಏಕಿ ನುಗ್ಗಿ ಒಂದು ದಲಿತರ ಮನೆಗೆ ಬಂದು ಏಕಾಏಕಿ ಅವರ ಹೆಂಗಸರಿಗೆ ಹೊಡೆಯುವುದಂದ್ರೆ ನ್ಯಾಯ
ನೀರು ಬೈದ ಬಲ್ಲೆ ಬಲ್ಲೆ ಇದು ನೀರು ಬೈದಲ್ಲ ಮನೆಯವರೇ ಮಾತಾಡ್ತಾರೆ ಆಮೇಲೆ ನಾವು ಇಮಿಡಿಯೇಟ್ ಆಗಿ 112ಗೆ ಕಾಲ್ ಮಾಡಿದ್ವಿ, ಪೊಲೀಸರನ್ನು ಕರೆಸಿದ್ವಿ. ಸ್ಟೇಷನ್ ಇಂದ ಕೂಡ ಪೊಲೀಸ್ನವರು ಬಂದ್ರು. ಪೂರೆಲ್ಲ ಮತ್ತೆ ನಮ್ಮ ಹತ್ರ ಹೇಳಿದ್ರು, ನೀವು ಬನ್ನಿ ಸ್ಟೇಷನ್ಗೆ ಬನ್ನಿ, ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ನಾವು ಸ್ಟೇಷನ್ಗೆ ಹೋದ್ವಿ. ನಮ್ಮ ಕಡೆಯಿಂದ ಒಂದು 12 ಜನ ಅವರು ಮನೆಯವರು ಬಂದಿದ್ರು. ಮತ್ತೆ ಮನೆಯವರಂದ್ರೆ ಅಕ್ಕಪಕ್ಕ ಮನೆಯವರು ಕೂಡ ಇದ್ರು, ಅಲ್ಲಿ ಒಂದೇ ಫ್ಯಾಮಿಲಿಯವರು. ಮತ್ತೆ ನಾವು ಇಬ್ರು, ರವೀಂದ್ರ ಶೆಟ್ಟಿ ಮತ್ತೆ ನಾನು ಅಲ್ಲಿ ಹೋಗಿದ್ವಿ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟಿದ್ದು ನಾವು. ಏನು ಕಂಪ್ಲೇಂಟ್ ಕೊಟ್ಟಿದ್ವಿ ನೀವೇ ನೋಡಿ. ನೋಡಿ, ಕಂಪ್ಲೇಂಟ್ ನಾವೇ ಕೊಟ್ಟಿದ್ದು. ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಗ್ಲಿ, ನಾವು ಮುಚ್ಚಳಿಕೆ ಬರ್ದಿದ್ದಾಗ್ಲಿ ನಮ್ಗೆ ಗೊತ್ತೇ ಇಲ್ಲ. ಮುಚ್ಚಳಿಕೆ ಬರ್ದಿದ್ಯಾರು, ಸೈನ್ ಮಾಡಿದ್ಯಾರು? ಕಂಪ್ಲೇಂಟ್ ಕೊಟ್ಟಿದ್ದು ನಾವು, ಪ್ರಚಾರ ಮಾಡಿದ್ದ ಅವರು. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಫೋಟೋ ಹಾಕಿ ಪ್ರಚಾರ ಮಾಡಿದ್ದಾರೆ. ತೊಂದರೆ ಇಲ್ಲ, ನಮ್ಗೆ ಇದು ಹೊಸದಲ್ಲ. ನಮ್ಗೆ ಈಗಾಗಲೇ ಒಂದು 20 ಕಂಪ್ಲೇಂಟ್ ನಮ್ಮ ಮೇಲೆ ಆಗಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ನಾವು ಹೇಳಿದ ಮೇಲೆ ಇದನ್ನು ಜಾಸ್ತಿಯೇ ಮಾಡೋದು, ಇನ್ನೂ ಕೂಡ ಅಷ್ಟೇ ಜಾಸ್ತಿಯೇ ಮಾಡ್ತೇವೆ. ನೀವು ಸಿವಿಲ್ ಕಂಪ್ಲೇಂಟ್ ಮಾಡುವ ತನಕ ಕೂಡ ನಾವು ನಿಲ್ಲುವುದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ನೀವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾರು ಹಣ ಕಟ್ಟುವುದಿಲ್ಲ ಅವರ ಮೇಲೆ ಸಿವಿಲ್ ಕಂಪ್ಲೇಂಟ್ ಮಾಡುವ ತನಕ ನಾವು ಮನೆಗೆ ಹೋಗಿ ಅವರ ಅಭಿಪ್ರಾಯವನ್ನು ವಿಡಿಯೋ ಮಾಡಿ ಹಾಕುವುದನ್ನು ನಿಲ್ಲಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಇದನ್ನು ಜಾಸ್ತಿ ಮಾಡ್ತೇವೆ. ವಾರ ಇದರ ಬಗ್ಗೆನೇ ನಾವು ಸಭೆಗಳನ್ನು ಮಾಡಲಿಕ್ಕಿದ್ದೇವೆ, ದೊಡ್ಡ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟೇಷನ್ಗೆ ಹೋದಾಗ ಅವರು ಕೂಡ ತುಂಬ ಜನ, ಎಲ್ಲ 100 ಜನ ಅಲ್ಲಿ ಕೂಡ ಬಂದಿದ್ರು. ಅಲ್ಲಿ ಮತ್ತೆ ಕೂಡ ಬೇರೆ ಜನ ಕೂಡ ಬಂದಿದ್ರು, ಎಲ್ಲ ದೊಡ್ಡ ಆಫೀಸರ್ಸ್ ಕಾರೆಲ್ಲ ಬಂದಿದ್ರು. ಹೀಗೆ ಅಲ್ಲೆಲ್ಲ ಹೊರಗಡೆ ಎಲ್ಲ ನಿಂತಿದ್ರು. ನಾವು ಆಚೆ ಈಚೆ ಹೋಗುವಾಗ ಇವರು ಹೇಳೋದು, ನಿಮ್ಮನ್ನು ಕೊಲ್ಲದೆ ಬಿಡುವುದಿಲ್ಲ, ನಿಮ್ಮನ್ನು ಕೊಲ್ಲಿಕ್ಕೆ ನಾವು ಬಂದಿದ್ದು, ಸ್ಟೇಷನಿಂದ ಹೊರಗೆ ಬನ್ನಿ, ನಿಮ್ಮನ್ನು ಇವತ್ತು ಮುಗಿಸಿಯೇ ಬಿಡ್ತೇವೆ, ಹೀಗೆಲ್ಲ ಬೆದರಿಕೆ ಆಗ್ತಾ ಇದ್ರು. ನಾವು ಆಚೆ ಈಚೆ ಹೋದಾಗ ಇದು ಇವರು ಹೇಳೋದೇ ಇದೆ.
ಯಾಕಂದರೆ ರೌಡಿಗಳೆಲ್ಲ ಅವರ ಅದೇ ಕೆಲಸನೇ ಅದೇ ಅಲ್ಲ. ರೌಡಿಗಳಿಗೆ ಏನು ಕೆಲಸ? ಅವರೇ ಒಬ್ಬರನ್ನು ತೆಗೆಯುವುದೇ ಕೆಲಸ. ದುಡ್ಡು ಕೊಡೋದು ಅದಕ್ಕೆ ಅವರಿಗೆ. ಹೀಗೆ ದುಡ್ಡು ಕೊಟ್ಟು ಜನರನ್ನು ಕರೆಸಿ ಎಲ್ಲ ನಮ್ಮನ್ನು ಕೊಲ್ಲಿಕ್ಕೆ ಇವರು ರೆಡಿ ಮಾಡಿದ್ರು. ಅಲ್ಲಿ ಯಾರು ಬೆದರಿಕೆ ಹಾಕಿದ್ರು ಅವರಿಗೆ ಇಮಿಡಿಯೇಟಾಗಿ ಹೋಗಿ ಅಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ ನಾವು. ಇಮಿಡಿಯೇಟಾಗಿ ಅವರನ್ನೆಲ್ಲ ಕರೆಸಿ ಅಲ್ಲಿ ಜೋರು ಮಾಡಿ ಕಳಿಸಿದ್ರು ಅವ್ರನ್ನು. ನಮ್ಮ ಹೋರಾಟಗಾರರಿಗೆ ಕಾಲ್ ಮಾಡಿದ್ವಿ, ಮತ್ತು ಅಲ್ಲಿ ಜನ ಎಲ್ಲ ಬಂದರು. ಮತ್ತೆ ನಾವು ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿ ಒಂದು 4 ದಿನಗಳ ಮುಂಚೆ ಇವರು ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಅದೇ ಮನೆಯಲ್ಲಿ. ಅಲ್ಲೇ ಗಲಾಟೆ ಮಾಡಿ ಕೂಡ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರ ಮೇಲೆ, ಮನೆಯವರ ಮೇಲೆ. ಮತ್ತೆ ಇವರು ಹೋಗಿ ಅಲ್ಲಿ ಮಾತಾಡಿದ್ದಕ್ಕೆ ಬೇರೆ, ಅಲ್ಲಿ ಸ್ಟೇಷನ್ ಹೆಸರು ಗೊತ್ತಿಲ್ಲ, ಇನ್ನೊಂದು ಬೇರೆ ಸ್ಟೇಷನಲ್ಲಿ ಅಲ್ಲಿ ಹೋಗಿ ಮಾತಾಡಿದ್ದಕ್ಕೆ SI ಅವರು ಆ ಸಂಘದವರಿಗೆ ಜೋರು ಮಾಡಿ ಇನ್ನು ಮುಂದೆ ಮನೆಗೆ ಹೋಗಬೇಡಿ, ಅವರಿಗೆ ಅವರು ಪಾಸ್ ಪುಸ್ತಕ ಕೇಳ್ತಾ ಇದ್ದಾರಲ್ಲ ಆ ಪಾಸ್ ಪುಸ್ತಕ ಕೊಡಿ ಅಂತ ಅಲ್ಲಿ ಹೇಳಿ ಕಳಿಸಿದ್ರಂತೆ. ಅದೇ ಇವರಿಗೆ ಸಿಟ್ಟು ಇವರಿಗೆ. ಅದಕ್ಕೆ ಇಲ್ಲಿ ಅಷ್ಟು ಜನರನ್ನು ಕರ್ಕೊಂಡು ಬಂದು ನಾವು ಕೂಡ ಬಂದಿದ್ದು ಗೊತ್ತಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮನ್ನು ಕೊಂದು ಇನ್ನು ನಾವು ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ಮಾಡುವ, ಗ್ರಾಮಾಭಿವೃದ್ಧಿ ಅನ್ನುವ ಹೆಸರಲ್ಲಿ ಎಲ್ಲ ಜನರನ್ನೆಲ್ಲ ದೋಚುವ ಅಂತ ಅಲ್ಲಿ ಜನ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ನಾವು ಬಾಡಿಗೆ ಮಾಡ್ಕೊಂಡು ಹೋಗಿದ್ದು ಯೆಲ್ಲೋ ಬೋರ್ಡ್ ಕಾರು. ನಮ್ಮ ಡ್ರೈವರ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಕಾರು ಯೆಲ್ಲೋ ಬೋರ್ಡ್ ಆಗಿದ್ರಿಂದ ನೀವು ಬಚಾವಾದ್ರಿ, ಇಲ್ಲಾಂದ್ರೆ ನಿಮ್ಮ ಕಾರು ಒಡಿ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರಂತೆ. ನೋಡಿ, ಅವ್ರು ಬಂದಿದ್ದ ಅದಕ್ಕೆ ಅಂತೆ. ಅವರು ಬರುವ ಗಾಡಿಯೆಲ್ಲ ಹೊಡೆದಾಕಿ ನಮ್ಮನ್ನೆಲ್ಲ ತಲೆ ಹೊಡಿಲಿಕ್ಕೆ ಬಂದಿದ್ದಂತೆ. ನೋಡಿ, ಈ ಥರ ರೌಡಿಸಮ್ ಮಾಡಿ ನೀವು ನಮ್ಮನ್ನು ಕುಗ್ಗಿಸುವಂಥ ವ್ಯವಸ್ಥೆ ಮಾಡಿದರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ನೀವು ಇಷ್ಟೊಂದೆಲ್ಲ ವಿಡಿಯೋ ಮಾಡಿದಿರಲ್ಲ, ಅದನ್ನು ಯಾಕೆ ನೀವು ಹಾಕುವುದಿಲ್ಲ? ಈಗ ಸ್ವಸಹಾಯ ಸಂಘದ ಮನೆಗೆ ಹೋಗಿ ಗಲಾಟೆ ಮಾಡ್ತೀರಲ್ಲ, ಅಲ್ಲಿ ನೀವು ವಿಡಿಯೋ ಮಾಡ್ತೀರಾ. ಈಗ ಅಲ್ಲಿ ಮನೆಯವರು ಕೂಡ ಮಾಡ್ತಾರೆ, ಮನೆಯವರು ಮಾಡಿದ್ದು ನಮಗೆ ಕಳಿಸ್ತಾರೆ, ನಾವು ಈಗ ಪ್ರಚಾರ ಮಾಡ್ತೇವೆ ಅದನ್ನು. ನೀವು ಮಾಡಿದ್ದು ವಿಡಿಯೋ ಇಲ್ಲಿ ತನಕ ಬಂದೇ ಇಲ್ಲಲ್ಲ, ಎಲ್ಲ ಕಡೆ ವಿಡಿಯೋ ಮಾಡ್ತೀರಾ ನೀವು. ಹಾಕಿ, ನೀವು ಕೂಡ ಪ್ರಚಾರ ಮಾಡಿ, ಯಾಕೆ ಮಾಡುವುದಿಲ್ಲ? ಈಗ ನಿನ್ನೆ ಅಷ್ಟೊಂದೆಲ್ಲ ನಮ್ಮ ಮನೆಯವರು ಮಾತಾಡಿದ್ರಲ್ಲ, ಯಾಕೆ ನೀವು ಬರೀ ವಿಡಿಯೋ ಮಾತ್ರ ಮಾಡ್ಕೊಂಡು ಹೋಗ್ತೀರಾ? ಯಾಕೆ ನಿಮ್ಮ ಸ್ಟೋರೇಜ್ ಫುಲ್ ಖಾಲಿ ಉಂಟಾ ನಿಮ್ಮ ಮೊಬೈಲಲ್ಲಿ? ಅದಕ್ಕೆ ವಿಡಿಯೋ ಮಾಡೋದಾ? ಪ್ರಚಾರ ಮಾಡಿ, ಜನಗಳಿಗೆ ಗೊತ್ತಾಗಲಿ. ಬರೀ ನಾವು ಸುಳ್ಳು ಹೇಳ್ತೀವಿ, ಎಡಿಟ್ ಮಾಡ್ತೇವೆ, ಕಟ್ ಮಾಡ್ತೇವೆ, ನೀವು ಯಾಕೆ ಡಿಲೀಟೇ ಮಾಡ್ತೀರಾ? ಬರೀ ವಿಡಿಯೋ ಮಾಡ್ಕೊಂಡು ಹೋಗೋದು ಮಾತ್ರನಾ? ಯಾಕೆ ಹಾಕ್ಲಿಲ್ಲ? ನಿನ್ನೆ ಅಷ್ಟೊಂದೆಲ್ಲ ಮುಖಕ್ಕೆಲ್ಲ ಹಿಡಿದಿರಲ್ಲ ಕ್ಯಾಮರಾ. ಮತ್ತೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅಷ್ಟೇ, ಪೊಲೀಸ್ನವ್ರು ಏನು ಮಾಡಿದ್ರಂತೆ, ನಮ್ಮಲ್ಲಿ ಇರೋರೆಲ್ಲ ವಿಡಿಯೋ ಮಾಡಿದ್ರು, ಅವ್ರನ್ನೆಲ್ಲ ಮೊಬೈಲ್ ತೊಗೊಂಡು ಎಲ್ಲ ಡಿಲೀಟ್ ಮಾಡಿದ್ದಾರೆ. ಪೊಲೀಸ್ನವರಿಗೆ ನಮ್ಮ ಮೊಬೈಲ್ನ ಹಿಡ್ಕೊಂಡು ಡಿಲೀಟ್ ಮಾಡುವಂಥ ಅಧಿಕಾರ ಇದೆಯಾ? ನನ್ನದು ಕೂಡ ಕೇಳಿದ್ರು, ನಾನು ಕೊಡಲಿಲ್ಲ. ಒಂದು ದಲಿತರ ಮನೆಗೆ 100 ಜನ ನುಗ್ಗಿ ಹಲ್ಲೆ ಮಾಡುವುದು ಸರಿಯಾ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಬಿಡುವುದಿಲ್ಲ ನಾವು ಬಿಡುವುದಿಲ್ಲ. ಇದ್ರ ಮೇಲೆ ಇನ್ನೂ ಮೇಲೆ ಹೋಗ್ತೀವಿ ನಾವು. ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಯಾಕೆ ಮಾಡುವುದಿಲ್ಲ? ಮಾಡ್ಬೋದಲ್ಲ, ನೀವು ಕಾನೂನು ಪ್ರಕಾರ ವಸೂಲು ಮಾಡ್ಬೋದಲ್ಲ. ಸ್ಟೇಷನಲ್ಲಿ ಭಾಷಣ ಇವ್ರದ್ದು, ನಮ್ಮ ಹತ್ರ ಅದಿದೆ, ನಮ್ಮ ಹತ್ರ ಇದಿದೆ, ನಮ್ಮ ಹತ್ರ ಅದಿದೆ, ಇದಿದೆ, ಯಾವುದು ದಾಖಲೆ ಕೊಡುವುದಿಲ್ಲ. ದಾಖಲೆ ಕೊಡಿ ಅಂತ ಕೇಳುವಾಗ ನೀವು ಆಫೀಸಿಗೆ ಹೋಗಿ ಅಲ್ಲಿ ಕೇಳಿ, ನಿಮ್ಮನ್ನು ಬಿಡುವುದಿಲ್ಲ ನಾವು. ಅವರ ಮುಂದೆನೇ ನಮಗೆ ಆವಾಜ್. ಯಾಕಂದರೆ ಸಂಖ್ಯೆ ಜಾಸ್ತಿ ಇದ್ರಲ್ಲ, ಅಲ್ಲಿ 100 ಜನ ಬಂದಿದ್ರಲ್ಲ, ಸಂಖ್ಯೆ ಜಾಸ್ತಿ ಇದ್ರೆ ಅಲ್ಲಿ ಪೊಲೀಸ್ನವರೆಲ್ಲ ಲೆಕ್ಕನೇ ಇಲ್ಲ ಇವರಿಗೆ. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನನಗೆ ಒಂದೇ ಒಂದು ಎಡಿಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಫೋನ್ ಕಾಲ್ಗಳು ಅಷ್ಟೊಂದು, ಏನಾಯ್ತು ನಾವಿದ್ದೇವೆ, ನಮಗೆ ಯಾಕೆ ಹೇಳಲಿಲ್ಲ ನೀವು? ನಾವು ಯಾರಿಗೂ ನಿಮ್ಮನ್ನು ನಿಲ್ಲಿಸಿ ನೀವು ದುಡ್ಡು ಕಟ್ಟಬೇಡಿ ಅಂತ ನಾವು ಹೇಳುವುದಿಲ್ಲ. ಸ್ವಸಹಾಯ ಸಂಘ ಹೇಗಿರಬೇಕು? ಧರ್ಮಸ್ಥಳ ಸ್ವಸಹಾಯ ಸಂಘ ಸರಿ ಇಲ್ಲ, ಜನರನ್ನು ದೋಚ್ತಾ ಇದ್ದಾರೆ, ಯಾವುದೇ ಡಾಕ್ಯುಮೆಂಟ್ ಕೊಡುವುದಿಲ್ಲ. ಇದೇ ನಾವು ಹೇಳ್ತಾ ಇರೋದು. ಇಲ್ಲಿ ತನಕ ಹೆಚ್ಚುವರಿ ಬಡ್ಡಿ ಕಟ್ಟಿರುವಂಥದ್ದು, PRK, ಸುರಕ್ಷಾ, ಇನ್ನೇನೇನೋ ಪಾಲಿಸಿಗಳೆಲ್ಲ ಮಾಡ್ತಿರಲ್ಲ, ಯಾವುದಕ್ಕೂ ಡಾಕ್ಯುಮೆಂಟ್ ಕೊಡೋದಿಲ್ಲ ಯಾಕೆ? ಉಳಿತಾಯಕ್ಕೆ ಬಡ್ಡಿ ಕೊಡೋದಿಲ್ಲ ಯಾಕೆ? ಉಳಿತಾಯದ ಪಾಸ್ಬುಕ್ ಕೊಡೋದಿಲ್ಲ ಯಾಕೆ? ಯಾವುದೇ ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ ಪಾಸ್ಬುಕ್ ಅಂತ ಇರ್ತದೆ, ಯಾಕೆ ಕೊಡೋದಿಲ್ಲ ನೀವು? CC ಅಕೌಂಟ್ ಅಂತ ಹೇಳ್ತಾರೆ, ಮತ್ತೆ ಯಾಕೆ ನನಗೆ OD ಅಕೌಂಟ್ ಅಂತ ಹೇಳಿದರು SBI ಬ್ಯಾಂಕಲ್ಲಿ? ಮುಂದಿನ ವಿಡಿಯೋದಲ್ಲಿ SBI ಬ್ಯಾಂಕಿನ ಮ್ಯಾನೇಜರ್ ಯಾವ ಥರ ಮಾತಾಡಿದ್ರು ಅಂತ ಹಾಕ್ತೀನಿ. ಬ್ಯಾಂಕಿನ ಮ್ಯಾನೇಜರ್ ಏನು ಹೇಳಿದ್ರು ಅಂತ ನಾನು ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ನಾವು ಮುಚ್ಚಳಿಕೆ ಬರೆದು ಕೊಟ್ಟಿಲ್ಲ, ಮತ್ತು ನಾವು ಇದನ್ನು ನಿಲ್ಲಿಸುವುದೂ ಇಲ್ಲ, ಇನ್ನೂ ಕೂಡ ಜಾಸ್ತಿ ಮುಂದುವರಿಸ್ತೇವೆ. ಕೆಲವೊಂದು ನ್ಯೂಸ್ ಚಾನಲಲ್ಲಿ ಇವತ್ತು ಬಂದಿದೆ, ನಮ್ಮ ಮೇಲೆ ರವೀಂದ್ರ ಶೆಟ್ಟಿ ಮತ್ತು ಸಂಚಾರಿ ಸ್ಟುಡಿಯೋದವರ ಮೇಲೆ ಕಂಪ್ಲೇಂಟ್ ಆಗಿದೆ. ಹೆಬ್ರಿ ಪೊಲೀಸ್ ಸ್ಟೇಷನಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ. ಅವರು ಇನ್ನು ಮುಂದೆ ಎಲ್ಲಿ ಹೋಗುವುದಿಲ್ಲ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅಂತ ನೀವು ನ್ಯೂಸ್ ಮಾಡಿ ಹಾಕಿದ್ದೀರಲ್ಲ. ಮುಚ್ಚಳಿಕೆ ಬರೆದು ಕೊಟ್ಟಿದ್ದು ಯಾರು?
ನಾವು ಇಲ್ಲಿ ತನಕ ನಾವು ಎಲ್ಲಿಯೂ ಕೂಡ ಇನ್ನು ಮುಂದೆ ಯಾರ ಮನೆಗೆ ಹೋಗುವುದಿಲ್ಲ, ಎಲ್ಲಿಯೂ ಕೂಡ ಹೋಗುವುದಿಲ್ಲ ಅಂತ ಮುಂಚೆಲ್ಲಕ್ಕೆ ಬರೆದು ಕೊಟ್ಟೇ ಇಲ್ಲ, ಕೊಡುವುದೂ ಇಲ್ಲ. ನಮ್ಮ ಮೇಲೆ FIR ಮಾಡಿ ನಮಗೊಂದು ಕೋರ್ಟಿಗೆ ಡಾಕ್ಯುಮೆಂಟ್ ತೋರಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳುದು. ಅವತ್ತಿಂದ ನಾವು 8 ತಿಂಗಳಿಂದ ಕೇಳ್ತಾ ಇದ್ದೇವೆ, ಒಂದು ಸಿವಿಲ್ ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ. ಯಾಕೆ ಮಾಡುವುದಿಲ್ಲ ನೀವು? ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಅಲ್ಲಿ ಅಧಿಕಾರಿಗಳಿದ್ದಾರೆ ಅವರು ನೋಡಿ, ಅಲ್ಲಿ ಸೇವಾ ಪ್ರತಿನಿಧಿ, ಸೂಪರ್ವೈಸರ್ ಎಲ್ಲ ವಿಷಯವನ್ನು ಇವರ ತಲೆ ಮೇಲೆ ಹಾಕುದು, ಇವರ ಮೇಲೆ ಇವರೇ ಕಂಪ್ಲೇಂಟ್ ಕೊಡಬೇಕು. ಅವರು ರೆಡಿ ಇಲ್ಲ. ಯಾಕೆ ಯೋಜನಾಧಿಕಾರಿ ಅದರ ಮೇಲೆ ಅಧಿಕಾರಿಗಳು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡುವುದಿಲ್ಲ? ಯಾಕೆ ಮಾಡುವುದಿಲ್ಲ? ಯಾಕೆ FIR ಮಾಡುವುದಿಲ್ಲ? ಮಾಡಿ ಅಲ್ಲ. ಯಾಕೆ ಇವರು ಸೇವಾ ಪ್ರತಿನಿಧಿಗಳು ಅಲ್ಲಿ ಪದಾಧಿಕಾರಿಗಳು ಅವರ ತಲೆ ಮೇಲೆ ಹಾಕ್ತೀರಾ? ಅವರೇ ಯಾಕೆ ಅವರ ಹೆಸರಲ್ಲಿ ಯಾಕೆ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀರಾ ನೀವು? ಮತ್ತೆ ನ್ಯೂಸ್ ಚಾನಲ್ನವರಿಗೆ ಹೇಳುವಂಥದ್ದು ನಾನು, ಅವರು ಮನೆಗೆ ಬಂದು ಗಲಾಟೆ ಮಾಡಿದ್ದು ಕೂಡ ನೀವು ನ್ಯೂಸ್ ಮಾಡಬೇಕು. ಯಾವುದೇ ಒಂದು ಅಲ್ಲಿ ವಿಚಾರ ಏನಾಗಿದೆ ಅಂತ ತಿಳ್ಕೋಬೇಕು ನೀವು. ಅವರ ಮನೆಗೆ ಹೋಗಿ ನ್ಯೂಸ್ ತಗೊಳ್ಬೇಕಿತ್ತು ನೀವು. ಯಾಕೆ ನೀವು ತಗೊಳ್ಳಿಲ್ಲ? ಯಾರ ಮನೆಗೆ ಹೋಗಿದ್ದು, ಎಲ್ಲಿ ಹೋಗಿದ್ದು, ಏನು ವಿಷಯ? ಬರೀ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಲ್ಲ. ನಮಗೆ ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತುಂಬ ಎಲ್ಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಿಯೂ ಕೂಡ ಅವರು ಏನು ವಿಷಯ ಅಂತ ಹಾಕುವುದಿಲ್ಲ. ಬರೀ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಸ್ ಕೊಡ್ತಾ ಇದ್ದಾರೆ. ಏನು ಅಪಪ್ರಚಾರ ನೋಡಿ? ನಾವು RBI ಪರ್ಮಿಷನ್ ಇಲ್ಲದೆ, ಕರ್ನಾಟಕ ಲೇವಾದೇವಿ ಕಾಯ್ದೆಯ ಅನುಮತಿ ಇಲ್ಲದೆ ನಾವು ಬಡ್ಡಿ ದಂಧೆ ಮಾಡ್ತಾ ಇದ್ದೇವೆ. ಒಂದು ಟ್ರಸ್ಟ್ನವರು ಯಾವುದೇ ಉಳಿತಾಯವನ್ನು ಸಂಗ್ರಹ ಮಾಡುವಾಗಿಲ್ಲ, ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಹೆಚ್ಚುವರಿ ಬಡ್ಡಿ ಆಗ್ತಾ ಇದ್ದೇವೆ. ಒಂದು ಲೋನ್ ಕೊಡಬೇಕಾದ್ರೆ ಅವರ ಆದಾಯ ನೋಡುವುದಿಲ್ಲ, ನಾವು ಲೋನ್ ಕೊಡ್ತೇವೆ. ಮತ್ತು ಅವರಿಗೆ ಲೋನ್ ಕೊಡಬೇಕಾದ್ರೆ ಆ ಇನ್ಶೂರೆನ್ಸ್ ಮಾಡಬೇಕು, ಈ ಇನ್ಶೂರೆನ್ಸ್ ಮಾಡಬೇಕು ಅಂತ ಅವರಿಗೆ ಒತ್ತಾಯ ಮಾಡ್ತೇವೆ. PRK ಅಂತ ಒಂದು ಇನ್ಶೂರೆನ್ಸ್ಗೆ ನಾವು ಹಣ ಕಲೆಕ್ಷನ್ ಮಾಡ್ತೇವೆ. ಇದನ್ನೆಲ್ಲ ಹೇಳಬಾರ್ದು. ಇದು ಅಪಪ್ರಚಾರ. ನಿಮ್ಮ ಅಪಪ್ರಚಾರ, ಸುಳ್ಳುಗಳು, ನಮ್ಮಮ್ಮ ತೇಜವಧೆ ಮಾಡುವಂಥದ್ದು, ನಮ್ಮನ್ನು ಕುಗ್ಗಿಸುವಂಥದ್ದು ಮಾಡಿದಷ್ಟು ನಮಗೆ ಖುಷಿ. ನೀವು ಎಷ್ಟು ಮುಂದ್ಗಡೆ ನಮ್ಮನ್ನು ಬೈರಿ, ಎಷ್ಟು ಬೇಕಾದ್ರೂ ಬೈರಿ, ತೊಂದರೆ ಇಲ್ಲ. ನೀವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಬೈತಿರಲ್ಲ, ನಮ್ಗೆ ಬೈದಷ್ಟು ಖುಷಿ. ಯಾಕಂದರೆ ನಿಮ್ಮ ಹಣೆ ಬರ ಎಲ್ಲ ಗೊತ್ತಾಗಿದೆ ಜನಗಳಿಗೆ. ನೀವು ಏನು ಸುಳ್ಳು ಹೇಳಿದ್ರು ಕೂಡ ಈಗ ನಂಬುವವರಿಲ್ಲ, ಎಲ್ಲ ಜನಗಳಿಗೆ ಅರ್ಥ ಆಗಿದೆ. ನಾವು ಯಾರಿಗೂ ಕೂಡ ಫೋನ್ ಮಾಡುವುದಿಲ್ಲ, ಅವರೇ ಫೋನ್ ಮಾಡ್ತಾರೆ. ಪುರ್ಸೊತ್ತಿಲ್ಲ ನಮಗೆ, ಅವರೇ ಫೋನ್ ಮಾಡ್ತಾರೆ. ನಾವು 1 ವಾರ ಆಯಿತು, 2 ವಾರ ಆಯಿತು, ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ನಿಲ್ಲಿಸಿದ್ದೇವೆ, ನಮ್ಮ ಮನೆಗೆ ಬನ್ನಿ, ನಮ್ಮ ಊರಿಗೆ ಬನ್ನಿ. ಇನ್ನೊಂದು ಕೆಲವು ಜನಗಳಿಗೆ ಎಲ್ಲ ಸಂದೇಹ ಇದೆ, ಅವರೇ ನಿಲ್ಲಿಸಿದವರ ಮನೆಗೆ ಹೋಗುದು ನಾವು. ಸ್ವಸಹಾಯ ಸಂಘದ ಸಾಲ ನಿಲ್ಲಿಸಿ 1 ತಿಂಗಳಾದವರ ಮನೆಗೆ ನಾವು ಹೋಗುವಂಥದ್ದು. ನಾವು ಮನೆಗೆ ಹೋಗಿ ನೀವು ನಿಲ್ಲಿಸಿ ಅಂತ ನಾವು ಹೇಳುವುದಿಲ್ಲ. ಯಾಕಂದರೆ ದುಡ್ಡು ಕಟ್ಟುವುದು ಬಿಡುವುದು ಅವರವರ ಇಷ್ಟ. ನಾವು ಸ್ವಸಹಾಯ ಸಂಘ, ಈಗ ನಾನು ಸ್ವಸಹಾಯ ಸಂಘದಲ್ಲಿ ಇದ್ದೆ, 9 ತಿಂಗಳಾಯಿತು, ನಾನು ದುಡ್ಡು ಕಟ್ಟುತ್ತಾ ಇಲ್ಲ. ನಾನು 3 ಲಕ್ಷ ಲೋನ್ ತಗೊಂಡೆ. ಈಗಲೂ ಹೇಳ್ತಾ ಇದ್ದೀನಿ, ಇನ್ನು ಅವನು ದುಡ್ಡು ತಗೊಂಡ, 3 ಲಕ್ಷ ತಗೊಂಡ, ಅವನು ಕಟ್ಟುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸತ್ಯ, ಇದು ಸತ್ಯವಾದ ಮಾತು. ನಾನು 3 ಲಕ್ಷ ಲೋನ್ ತಗೊಂಡಿದ್ದೇನೆ, 70,000 ಕಟ್ಟಿದ್ದೇನೆ. ಈಗಾಗಲೇ 8-9 ತಿಂಗಳಾಗಿದೆ, ಕಟ್ಟಲಿಲ್ಲ. ನಾನು ಸಿವಿಲ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದೇನೆ, ಅವರು ಮಾಡಲಿಲ್ಲ. ಆದರೆ 1 ರೂಪಾಯಿ ಕೂಡ ನಾನು ಬಿಡುವುದಿಲ್ಲ. ನನಗೆ ಬರುವಂಥ 1 ರೂಪಾಯಿ ಕೂಡ ನಾನು ಬಿಡುವುದಿಲ್ಲ. ಅವರೇ ಕೊಡುವಂಥ 1 ರೂಪಾಯಿ ಕೂಡ ನಾನು ಬಾಕಿ ಮಾಡುವುದಿಲ್ಲ. ಕಟ್ತೇನೆ. ಆದರೆ ಕೋರ್ಟ್ ತೀರ್ಪು ಬರಬೇಕು, ಕೋರ್ಟಿನಲ್ಲಿಯೇ ನಾನು ಕಟ್ಟುವುದು. ಅದು ಮಾಡಿ. ನೀವು ಬರೀ ಅವನು ದುಡ್ಡು ತಿಂದ, ಅವನು ಕಟ್ಟುವುದಿಲ್ಲ ಅಂತೆ, ದುಡ್ಡು ತಿಂದ, ತಗೊಂಡಿದ್ದು ಕಟ್ಟಬೇಕಲ್ಲ, ಹಾಗೆ ಎಲ್ಲ ನೀವು ಹೇಳುದು. ನೀವು ಕಾನೂನು ಪ್ರಕಾರವಾಗಿ ಬಡ್ಡಿ ವ್ಯವಹಾರ ಮಾಡುವುದಿದ್ರೆ ನೀವು ಕಾನೂನು ಪ್ರಕಾರವಾಗಿ ವಸೂಲು ಮಾಡಿ. ನೀವು ಈ ಥರ ಎಲ್ಲ ಮಾಡೋದು ನೋಡಿದರೆ ಇದು ಕಳ್ಳ ಬಡ್ಡಿ ದಂಧೆನೆ ಅಂತ ಎಲ್ಲರಿಗೂ ಜನಗಳಿಗೆ ಈಗ ಗೊತ್ತಾಗಿದೆ. ಯಾರು ಕೂಡ ಇದರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಯಾಕೆ? ಇಲ್ಲಿ ತನಕ ನೀವು ಯಾರೆಲ್ಲ ಸ್ವಸಹಾಯ ಸಂಘದ ಹಣವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಅವರ ಮೇಲೆ ಒಂದೇ ಒಂದು ಸಿವಿಲ್ ಕಂಪ್ಲೇಂಟ್ ನೀವು ಮಾಡಲಿಲ್ಲ. ಯಾಕೆ? 50,000 ಜನರ ಮೇಲೆ ನೀವು ಒಂದೇ ಒಂದು ಸಿವಿಲ್ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆ? ಕಾನೂನು ರೀತಿಯಲ್ಲಿ ವಸೂಲು ಮಾಡಲಿಕ್ಕೆ ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ಬರೀ 2 ಡಾಕ್ಯುಮೆಂಟ್ ನೀವು ತೋರಿಸಿದ್ದೀರ. ಅವತ್ತು ನನ್ನ ಅಂಗಡಿಗೆ ಬಂದು ಗಲಾಟೆ ಮಾಡಿದ್ರಲ್ಲ, ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ 2 ಡಾಕ್ಯುಮೆಂಟ್ ತೋರಿಸಿದ್ದಾರೆ. ಯಾವುದು ಅಂದರೆ, ಒಂದು BC ಟ್ರಸ್ಟ್ ರಿಜಿಸ್ಟರ್ ಆಗಿರುವಂತಹ ಯಾವುದು ಎಗ್ರಿಮೆಂಟ್, ಅದು ಒಂದು. ಇನ್ನೊಂದು SKDRDP ಮತ್ತು CDB ಬ್ಯಾಂಕಿಗೆ ಏನು ಟೈಅಪ್ ಆಗಿದೆ ಅದರದ್ದು ಡಾಕ್ಯುಮೆಂಟ್.
ನಾವು ಕೇಳ್ತಾ ಇರೋದು RBI ಪರ್ಮಿಷನ್ ನಮಗೆ ತೋರಿಸಿ. ಕರ್ನಾಟಕ ಲೇವಾದೇವಿ ಆ್ಯಕ್ಟ್ನ ಪ್ರಕಾರ ನೀವು ಬಡ್ಡಿ ವ್ಯವಹಾರ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ಳಿಲ್ಲ, ಯಾಕೆ? ಪರ್ಮಿಷನ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಾ? ಅದು ಕೇಳ್ತಾ ಇರೋದು. PRK ಅನ್ನುವಂಥ ದೊಡ್ಡ ಮೊತ್ತ, ವರ್ಷಕ್ಕೆ 400 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತಿರಲ್ಲ, ಯಾಕೆ ನೀವು ಅದಕ್ಕೆ ಡಾಕ್ಯುಮೆಂಟ್ ತೋರಿಸುವುದಿಲ್ಲ? ಹೇಳ್ತಾರೆ ನಮ್ಮ ಸಂಸ್ಥೆಗೆ ಹಾಗೆ ಮಾಡಿರುವಂಥದ್ದು. ಅಲ್ಲಿ ಕೇಳುವಾಗ ಹೇಳ್ತಾರೆ ಅದೆಲ್ಲ ನಿಮಗೆ ಯಾಕೆ, ನೀವು ಅಲ್ಲಿ ಆಫೀಸಲ್ಲಿ ಹೋಗಿ ಕೇಳಿ. PRK ಬಾಂಡ್ ತೋರಿಸಬೇಕು, ನೀವು ತೋರಿಸಲೇಬೇಕು. PRK ಬಾಂಡ್ ತೋರಿಸಲೇಬೇಕು. ನೀವು 40,000 ಕೋಟಿ ವರ್ಷಕ್ಕೆ ಬಡ್ಡಿಗೆ ಲೋನ್ ಕೊಡ್ತಿರಲ್ಲ, 5% ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬರ್ತದೆ, 2,000 ಕೋಟಿ. ಇದನ್ನು ನೀವು ದೋಚಲಿಲ್ವಾ? ಇದು ಬಡವರ ದುಡ್ಡು, ಅದು ಕೊಡಲೇಬೇಕು. ಇಲ್ಲಿ ತನಕ ನೀವು ಎಷ್ಟು ಬಡ್ಡಿ ವಸೂಲು ಮಾಡಿದ್ದೀರಾ, ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಎಷ್ಟು ತಿಂದಿದ್ದೀರಾ, ಎಲ್ಲ ನೀವು ಕೊಡಬೇಕು, ರಿಟರ್ನ್ ಕೊಡಬೇಕು. ಯಾಕೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡೋದಿಲ್ಲ? ನೀವು ಕೊಡಲೇಬೇಕು, ಅದು ಸಿಗಲೇಬೇಕು. ನೀವು ದಾಖಲೆಗಳನ್ನು ತೋರಿಸಿ, ನಮ್ಮ ಮೇಲೆ ಚರ್ಚೆಗೆ ಬನ್ನಿ. ನಾವು ಗಲಾಟೆಗೆ ಬರೋದಲ್ಲ. ನೀವು ಗಲಾಟೆಗೆ ಬಂದರೆ ನೀವು ಸರಿ ಇಲ್ಲ ಅಂತ ಜನಗಳೆಲ್ಲ ಅರ್ಥ ಮಾಡ್ಕೊಳ್ತಾರೆ, ಇನ್ನೂ ಕೂಡ ನಿಲ್ಲಿಸ್ತಾರೆ. ನಾವು ಕೂಡ ನಿಮಗೆ ಹೇಳುವಂಥದ್ದು ಈ ಥರ ನೀವು ಮನೆಗೆ ಜನಗಳನ್ನು ಕರ್ಕೊಂಡು ಬರುವ ಬದಲು ನೀವು ದಾಖಲೆಗಳನ್ನು ತೋರಿಸಿ ಅಲ್ಲ. ನಮ್ಮ ಮುಂದೆ ನಮ್ಮ ಡಿಬೇಟ್ ಮೊನ್ನೆ ಯಾರೋ ಒಬ್ರು ಡಿಬೇಟ್ ಅಂತ ಹೇಳ್ತಾ ಇದ್ರು. ಡಿಬೇಟ್ ಅಂದ್ರೆ ಏನು? ನಮ್ಮನ್ನು ಕೂರಿಸ್ಬೇಕು, ಅವ್ರನ್ನು ಕೂರಿಸ್ಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಅವರು ಕೊಡಬೇಕು, ಅವರ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೇವೆ. ಇದು ಡಿಬೇಟ್. ಅವರು ಕೂಡ ಡಾಕ್ಯುಮೆಂಟ್ ತೋರಿಸ್ಬೇಕು, ನಾವು ಕೂಡ ಡಾಕ್ಯುಮೆಂಟ್ ತೋರಿಸ್ತೇವೆ. ಇದಕ್ಕೆ ಡಿಬೇಟ್ ಅಂತ ಹೇಳ್ತಾರೆ. ಬರೀ ಯಾರನ್ನೋ ಕೂರಿಸಿ ಇವರು ಬ್ಯಾಂಕಿನವರು, ಇವರು ಅಂತ ನಮ್ಮದೆಲ್ಲ ಸರಿ ಇದೆ, ಎಲ್ಲ ಸರಿ ಇದೆ ಅಂತ ಕೈ ಕಟ್ಟಿ ಕುಳಿತು ಭಾಷಣ ಮಾಡಿದರೆ ಯಾರು ಕೇಳುವವರಿಲ್ಲ. ಈಗ ಮುಂಚೆ ಎಲ್ಲ ಕೇಳ್ತಾ ಇದ್ರು, ಈಗ ನಿಮ್ಮ ಹಣೆ ಬರ ಎಲ್ಲ ಗೊತ್ತಾಗಿದೆ. ನಾವು ಇಬ್ಬರು ಅಲ್ಲಿ ಬಂದಿದ್ದು, ನೀವು 100 ಜನ ಕರ್ಕೊಂಡು ಬಂದರೆ ಮಾಡಿ. ಪ್ರಚಾರ ಮಾಡಿದಷ್ಟು ನಮಗೆ ಒಳ್ಳೇದೇ, ಅಪಪ್ರಚಾರ ಮಾಡಿದಷ್ಟು ಒಳ್ಳೇದೇ, ಗೊತ್ತಾಯ್ತಲ್ಲ? ಈಗ ನಮ್ಮನ್ನು ಹೇಳ್ತಾರಲ್ಲ, ನಾವು ಸರಿಯಾಗಿ ಹೋದರೆ ನಮ್ಮನ್ನು ಅಪಪ್ರಚಾರ ಅಂತ ಹೇಳ್ತಾರೆ. ಈಗ ನೀವು ಮಾಡ್ತಾ ಇರೋದು ಸರಿಯಾ? ನಾವು ಮುಚ್ಚಳಿಗೆ ಬರದೇ ಕೊಟ್ಟಿಲ್ಲ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ತೋರಿಸಿ, NCR ಕಾಪಿ ತೋರಿಸಿ, ಮುಚ್ಚಳಿಕೆ ಬರೆದು ಕೊಟ್ಟಿದ್ದು ತೋರಿಸಿ, ವಿಡಿಯೋ ಮಾಡಿದ್ದು ತೋರಿಸಿ. ನೀವು ವಿಡಿಯೋ ಮಾಡಿದ್ದೀರಲ್ಲ, ಅಷ್ಟೊಂದು ಜನ ವಿಡಿಯೋ ಮಾಡಿದ್ದೀರಲ್ಲ, ತೋರಿಸಿ ಅಲ್ಲ. ನಾವು ಏನು ಮಾತಾಡಿದ್ದೀವಿ, ಅಲ್ಲಿ ಏನೇನಾಯಿತು ಎಲ್ಲ ತೋರಿಸಿ. ಬರೀ ನಾವು ಮಾತ್ರ ವಿಡಿಯೋಗಳನ್ನು ಹಾಕೋದಲ್ಲ, ನೀವು ಕೂಡ ಮಾಡಿದಿರಲ್ಲ, ಅಷ್ಟೊಂದು ವಿಡಿಯೋ ಮಾಡಿದಿರಲ್ಲ, ತೋರಿಸಿ, ಹಾಕಿ, ಪ್ರಚಾರ ಆಗಲಿ. ನಮ್ಮ ಮೇಲೆ ಬಂದು ಹೆದರಿಸಿ ಬೆದರಿಸಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಾವು ಕುಗ್ಗುವುದಿಲ್ಲ, ನಾವು ಹಿಗ್ಗುವುದು. ಇದು ತಿಳ್ಕೊಳ್ಳಿ. ನಾವು ಇದನ್ನು ಜಾಸ್ತಿ ಮಾಡ್ತೇವೆ, ಇನ್ನೂ ಜಾಸ್ತಿ ಮಾಡ್ತೇವೆ, ಇನ್ನೂ ಕೂಡ ವಿಡಿಯೋಗಳನ್ನು ಮಾಡ್ತೇವೆ. ಇನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗೆ ಹೋಗಿ ನಾವು ಅವರಿಗೆ ಪ್ರಚಾರ ಮಾಡ್ತೇವೆ. ಅವರವರ ಹಕ್ಕುಗಳನ್ನು ನಾವು ಅವರಿಗೆ ಹೇಳ್ತೇವೆ. ಎಲ್ಲಿ ತನಕ ಸ್ವಸಹಾಯ ಸಂಘ ಅಂದರೆ ಹೇಗೆ ಅಂತ ಜನಗಳಿಗೆ ಗೊತ್ತಿಲ್ಲ, ಇನ್ನು ಮುಂದೆ ನಾವು ತೋರಿಸ್ತೇವೆ. ಧರ್ಮಸ್ಥಳ ಸ್ವಸಹಾಯ ಸಂಘದವರು ಜನರನ್ನು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ, 1 ರೂಪಾಯಿ ಕೂಡ ಬಿಡಬಾರ್ದು ಅಂತ ನಾವು ಕೂಡ ತೋರಿಸ್ತೇವೆ. ನೀವು ಹೇಗೆ 1 ರೂಪಾಯಿ ಕೂಡ ಮನೆಗೆ ಬಂದು ವಸೂಲು ಮಾಡ್ತೀರಾ, ಹಾಗೆ ನಾವು ಕೂಡ ನೀವು ಲೂಟಿ ಮಾಡಿರುವಂಥ 1 ರೂಪಾಯಿ ಕೂಡ ನಾವು ಬಿಡುವುದಿಲ್ಲ. ನೀವು ಅಪಪ್ರಚಾರ ಸುಳ್ಳು ಪ್ರಚಾರ ಎಷ್ಟು ಬೇಕಾದರೂ ಮಾಡಿ, ಯಾರು ಬಗ್ಗುವವರಿಲ್ಲ. ಹೆಬ್ರಿಯಲ್ಲಿ ಇನ್ನೂ ಕೂಡ ನಾವು ಬರ್ತೇವೆ, ಹೆಬ್ರಿಗೆ ಇನ್ನೂ ಕೂಡ ನಾವು ಬರ್ತೇವೆ. ಎಷ್ಟು ಜನ ಕರ್ಕೊಂಡು ಬರ್ತೀರಾ ಕರ್ಕೊಂಡು ಬನ್ನಿ, ನಾವು ಇನ್ನೂ ಕೂಡ ಬರ್ತೇವೆ. ಅಲ್ಲಿ ರೌಡಿಗಳನ್ನೆಲ್ಲ ಕರ್ಕೊಂಡು ಬರ್ತಿರಲ್ಲ ಮನೆಗೆ, ಅಲ್ಲಿ ಮನೆಯವರು ಹೇಳ್ತಾರೆ ಅಲ್ಲಿ ಅಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ಒಂದು 10 ಜನರದ್ದು ಮಾತ್ರ ಅವರಿಗೆ ಪರಿಚಯ ಇರೋದು, ಇನ್ನು ಯಾರು ಅಂತಲೇ ಗೊತ್ತಿಲ್ಲ. ಇವರು ಹೇಳ್ತಾರೆ ಇದೇ ಊರಿನವರು, ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಇವರು ಪೊಲೀಸ್ನವರು ಅವರ ಬಗ್ಗೆ ಕೇಳುವುದಿಲ್ಲ, ನಮ್ಮ ಬಗ್ಗೆ ಕೇಳ್ತಾರೆ. ಎಲ್ಲರ ಮೇಲೆ ನಾವು ಕೇಸ್ ಮಾಡ್ತೇವೆ, ಎಲ್ಲರ ಮೇಲೆ. ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಲ್ಲರ ಮೇಲೆ ನಾವು ಕೇಸ್ ಮಾಡ್ತೇವೆ, ಬಿಡುವುದಿಲ್ಲ ನಿಮ್ಮನ್ನು. ಎಲ್ಲರ ಮೇಲೆ ಕೂಡ ನಾವು ಕೇಸ್ ಮಾಡ್ತೇವೆ. ಸ್ವಸಹಾಯ ಸಂಘದ ಸದಸ್ಯರೇ, ಅಪಪ್ರಚಾರಕ್ಕೆ ನೀವು ಬಲಿಯಾಗಬೇಡಿ. ಸತ್ಯಾಂಶ ಯಾವುದು ಅಂತ ನೀವು ನೋಡಬೇಕು. ಈಗ ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಕಂಪ್ಲೇಂಟ್ ಕಾಪಿ ನೋಡಬೇಕು, ಅಲ್ಲಿ NCR ನೋಡಬೇಕು. ಬರೀ ಇವರು ನ್ಯೂಸಲ್ಲಿ ಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇವ್ರಿಗೆ ಇಷ್ಟೇ ಮಾಡಬೇಕಷ್ಟೇ, ಮನೆಗೆ ಬಂದು ರೌಡಿಸಮ್ ಮಾಡಿ ವಸೂಲು ಮಾಡಬೇಕಷ್ಟೇ, ಬೇರೆ ಯಾವುದೇ ದಾರಿ ಇಲ್ಲ. ಜನರನ್ನು ಎದುರಿಸಿ ಬೆದರಿಸಿ ಅಕ್ರಮವಾಗಿ ಇವರು ವಸೂಲು ಮಾಡುವುದಷ್ಟೇ. ಕಾನೂನು ಪ್ರಕಾರ ಯಾವುದೇ ಒಂದು ದಾಖಲೆಗಳು ಇಲ್ಲ. ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ, ನಮ್ಗೆ ಹೇಳ್ತಾರೆ ಅವರು, ನೀವು ಕಂಪ್ಲೇಂಟ್ ಮಾಡಿ. ನಾವು ಕೂಡ ಬಿಡುವುದಿಲ್ಲ, ಕಂಪ್ಲೇಂಟ್ ಮಾಡ್ತೇವೆ.
ಸ್ವಸಹಾಯ ಸಂಘದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಹೋಗಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕಿದ್ದೇವೆ ನಿಮ್ಮ ಮೇಲೆ, ನೆನಪಿಡಿ. ಈಗಾಗಲೇ 50,000 ಜನ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಅವರವರ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ. ಇವ್ರು ಹೇಳ್ತಾರಲ್ಲ ದುಡ್ಡು ತಗೊಳ್ತಾರೆ, ಅವರು ಒಂದೊಂದು ಸಂಘ ನಿಲ್ಲಿಸಿದ್ದಾರೆ, ಅವ್ರಿಗೆ ಇಷ್ಟು ಬರ್ತದೆ. ಯಾರು ಕೊಟ್ಟಿದ್ದಾರೆ? ದಾಖಲೆ ತೋರಿಸಿ, ನೀವು ಕೊಟ್ಟಿರುವಂಥದ್ದು ದಾಖಲೆ ತೋರಿಸಿ. ಪ್ರತಿಯೊಂದು ಮನೆಗೆ ಬರ್ತಾರಲ್ಲ, ಅವರು ಸುಮ್ಮನೆ ಮನೆಗೆ ಬರುವುದಿಲ್ಲ. ಅವರಿಗೆ 500 ರೂಪಾಯಿ, 1,000 ಈಗೆಲ್ಲ ಇದೆ. ಅದಕ್ಕೋಸ್ಕರ ಅವರು ಬರುವುದು, ದುಡ್ಡಿನ ಆಸೆಗೆ ಬರುವುದು ನಿಮ್ಮ ಮನೆಗೆ. ಅವರು ಕಾನೂನು ಪ್ರಕಾರವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರೆ ಅವರಿಗೆ ಮನೆ ಬರುವ ಅವಶ್ಯಕತೆ ಇಲ್ಲ. ಈಗ ಬ್ಯಾಂಕ್ನವರು ಮನೆಗೆ ಬರ್ತಾರ, ಲೋನ್ ಕೊಡ್ತಾರೆ, ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಕಳಿಸ್ತಾರೆ, ನೋಟಿಸ್ ಕಳಿಸಲು ಮತ್ತೆ ಕೂಡ ಬರಲಿಲ್ಲ ಅಂದ್ರೆ ಅವ್ರು ಪೊಲೀಸ್ನವರ ಜೊತೆ ಬಂದು ಜಪ್ತಿ ಮಾಡ್ತಾರೆ. ಇದು ಇರುವಂಥದ್ದು. ಯಾವುದೇ ಸ್ವಸಹಾಯ ಸಂಘ ಆಗಲಿ ಲೀಗಲ್ ಆಗಿದ್ರೆ ಅವರು ಮನೆಗೆ ಬಂದು ಟಾರ್ಚರ್ ಕೊಡಬೇಕಾಗಿಲ್ಲ. ಸ್ಟೇಷನ್ನಲ್ಲಿ ಏನು ಹೇಳಿದ್ರಂದ್ರೆ, ನೀವು ಮನೆಗೆ ಹೋಗಬೇಡಿ, ನಿಮ್ಮ ಸ್ಟುಡಿಯೋಗೆ ಕರೆಸಿ, ಅವರನ್ನು ಅಲ್ಲಿ ಮಾತಾಡಿಸಿ, ಈ ಥರ ನೀವು ಸ್ವಸಹಾಯ ಸಂಘದ ವಿಡಿಯೋಗಳನ್ನು ಮಾಡೋದನ್ನು ನಿಲ್ಲಿಸಿ ಅಂತ ನಮಗೆ ಹೇಳಿಲ್ಲ. ಅವರು ಹೇಳಿದ್ದಷ್ಟೇ, ನಮ್ಮ ಸ್ಟೇಷನ್ ಏರಿಯಾದಲ್ಲಿ ನೀವು ಬರೋದಿದ್ರೆ ನಮಗೆ ತಿಳಿಸಿ, ಇಲ್ಲ ಅಂದರೆ ನೀವು ಅವರನ್ನು ನಿಮ್ಮ ಸ್ಟುಡಿಯೋಗೆ ಕರೆಸಿ ಮಾತಾಡಿಸಿ, ಆ ಥರ ಮಾಡಿ ಅಂತ ಹೇಳಿದ್ದು ಬಿಟ್ಟರೆ, ನೀವು ಇನ್ನು ಮುಂದೆ ವಿಡಿಯೋ ಮಾಡಬೇಡಿ, ನೀವು ಮುಚ್ಚಳಿಕೆ ಬರೆದು ಕೊಡಿ ಅಂತ ನಾವು ಬರೆದು ಕೊಟ್ಟಿಲ್ಲ, ಅವರು ಹೇಳೂ ಇಲ್ಲ. ಬೇಕಿದ್ರೆ ನೀವು ಹೆಬ್ರಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ವಿಚಾರಿಸ್ಬೋದು. ಮಹೇಶ್ ಅಂತ ಇದ್ದಾರೆ, PSI ಮಹೇಶ್ ಅಂತ ಇದ್ದಾರೆ, ಅವ್ರನ್ನ ವಿಚಾರಿಸಿ. ನೀವು ಹೌದಾ ನೀವು ಕೇಳಿ, ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಹೌದಾ ಅಂತ ನೀವು ಕೇಳಿ. ನಮಗೆ ಕಂಪ್ಲೇಂಟ್ ಆಗಿದ್ದು ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ತೋರಿಸೂ ಇಲ್ಲ, ಅದ್ರ ಬಗ್ಗೆ ವಿಚಾರಿಸಲೇ ಇಲ್ಲ. ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ. ಮತ್ತು ನಮ್ಮನ್ನು ಯಾಕೆ ಹೋಗಿದ್ದಂತ ಕೇಳಿದ್ದಾರೆ. ನಮ್ಮ ಕೆಲಸದ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ನಾನು ಹೇಳಿದ್ದೇನೆ ಅಷ್ಟೇ. ಇನ್ನು ಮುಂದೆ ನೀವು ಅವ್ರನ್ನ ಕರೆಸಿ ಸ್ಟುಡಿಯೋದಲ್ಲಿ ವಿಡಿಯೋ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ಸರಿಯಾಗಿ ಹೇಳಿದ್ದಾರೆ, ನಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಅದು ಬಿಟ್ಟರೆ ನಾವು ನಮ್ಮ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟರು, ನಾವು ಮುಚ್ಚಳಿಕೆ ಬರೆದು ಕೊಟ್ವಿ, ಇಲ್ಲ, ನಾವು ಕೊಡಲೇ ಇಲ್ಲ. ದಯವಿಟ್ಟು ಈ ವಿಡಿಯೋವನ್ನು ನೋಡುವವರು ಧರ್ಮಸ್ಥಳ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರುಗಳಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.